ಸಜಿಪಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಸಜಿಪಮೂಡ ಇದರ ಸಿದ್ದಕಟ್ಟೆ ಶಾಖೆಯಲ್ಲಿ ಈ ಸ್ಟ್ಯಾಂಪಿಂಗ್ ಬಿಡುಗಡೆ ಸಮಾರಂಭ ನಡೆಯಿತು. ನ್ಯಾಯವಾದಿ ಸುರೇಶ್ ಶೆಟ್ಟಿ ಈ ಸ್ಟ್ಯಾಂಪಿಂಗ್ ಅನ್ನು ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ನ್ಯಾಯವಾದಿ ಸುರೇಶ್ ಶೆಟ್ಟಿ ಅವರು, ಇಲ್ಲಿ ಈ ಸ್ಟ್ಯಾಂಪಿಂಗ್ ಆರಂಭಿಸಿರುವುದರಿಂದ ಗ್ರಾಮೀಣ ಜನರಿಗೆ ತುಂಬಾ ಅನುಕೂಲವಾಗಲಿದೆ. ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಂದು ಕೆಲಸಗಳಿಗೂ ಈ ಸ್ಟ್ಯಾಂಪ್ ಅಗತ್ಯವಾಗಿರುವುದರಿಂದ ಜನರು ನಗರಕ್ಕೆ ಹೋಗಬೇಕಾಗುತ್ತದೆ. ಟಸಿ ಪೇಪರ್ಗಿಂತ ಹೆಚ್ಚಿನ ಮೊತ್ತವನ್ನು ನಗರಕ್ಕೆ ಹೋಗಲು ಪ್ರಯಾಣ ವೆಚ್ಚಕ್ಕೆ ಖರ್ಚು ಮಾಡಬೇಕಾಗುತ್ತದೆ. ಅದರ ಬದಲು ಸ್ಟಾಂಪ್ ಪೇಪರ್ಗಳು ಇಲ್ಲಿಯೇ ಲಭ್ಯವಾದರೆ ಜನರಿಗೆ ಅನುಕೂಲದ ಜೊತೆಗೆ ಹಣ ಹಾಗೂ ಸಮಯದ ಉಳಿತಾಯವಾಗಲಿದೆ ಎಂದು ಹೇಳಿದರು. ನಮಗೆ ಲಾಭ ಆ ಬೇಟೆಗಳೇ ಕಟ್ಟಿ ಪ್ರಯೋಜನ ಉದ್ದೇಶಕ್ಕೆ ನಾನು ಖರ್ಚು ಮಾಡ್ತೀನಿ. ಇತ್ತೆ ಕೂಡ ನಾನು 10-15 ವರ್ಷ ಬೇತೆ ಬೇತೆ ಒಳ್ಳೆ ಒಂದು ಪರಿಸರ ಅಭಿವೃದ್ಧಿ ಆಗುತ್ತದೆ. ಒಡಿ ಮತ್ತಿನೇ ಒಂದು ಅಂಗಡಿಯ ವ್ಯವಹಾರನ ನನಜ ಕುಡೋರಿ ಮಲ್ಪದ ಬದಲು ಕುಡಂಜಿ ಹೊಸತಾದ ಒಂದು ವ್ಯವಹಾರನ ಒಂದು ಅಂಗಡಿಯ ಸೇವೆನ ಪ್ರಾರಂಭ ಮಾಡಿದಾಗ ಆ ಭಾಗದ ಜನಕ್ಕೆ ಪ್ರಯೋಜನ. ಸಂಘ ಬಿಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಪೂಜಾರಿ ಅಳಕೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಜಿಪಮುನ್ನೂರು ಮೂರ್ತಿದಾರರ ಸಹಕಾರ ಸಂಘದಲ್ಲಿ ಈ ಸ್ಟ್ಯಾಂಪ್ ಆರಂಭಗೊಂಡಿರುವುದರಿಂದ ಗ್ರಾಮದ ಜನರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಮುಕ್ತೇದಾರ ಸೇವಾ ಸಹಕಾರಿ ಸಂಘದ ಒಟ್ಟಿಗೆ ನಮ್ಮ ಜನಕ್ಕೂ ಬಂದಾಗ ಇಂದಲೂ ಇಪ್ಪಾಡು ಎಂಕಲೇದಾದ ಇಬ್ಬರು ಸಹಕಾರಿ ಸಂಘದ ಜನಕ್ಕೂ ಸೇವೆ ಮಾಡ್ಕೊಂಡು ಒಟ್ಟಿಗೆ ಒಂದು ಈ ಸ್ಟ್ಯಾಂಪ್ ಕೂಡ ಬಿಡುಗಡೆ ಈ ಸ್ಟ್ಯಾಂಪ್ ಜನಕ್ಕೂ ತಿಕ್ಕಿಂದಂಟ ಅವು ನಮ್ಮ ಈ ಗ್ರಾಮಕ್ಕೂ ಜನಕ್ಕೂ ಪಾಪ ಈ ಗ್ರಾಮದ ಅರಿವು ದಯವಿಟ್ಟು ಗ್ರಾಮೀಣ ಪ್ರದೇಶಗಳು ಜನಕ್ಕೂ ಪಾಪದಾಗ್ತದೆ ಅಂತ ಈ ಸ್ಟ್ಯಾಂಪು ನಮ್ಮ ಈ ಬ್ಯಾಂಕ್ ರಾಜ್ಯದ ಭಾರಿ. ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿಯವರು ಮಾತನಾಡಿ, ಸಿದ್ದಕಟ್ಟೆ ಶಾಖೆಯಲ್ಲಿ ಈ ಸ್ಟ್ಯಾಂಪಿಂಗ್ ಆರಂಭ ಮಾಡಬೇಕು ಎನ್ನುವ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಈ ವ್ಯವಸ್ಥೆಯನ್ನ ಆರಂಭಿಸಲಾಗಿದೆ. ಇದರಿಂದ ಜನರಿಗೂ ಅನುಕೂಲವಾಗಲಿದೆ, ಸಂಘದ ವ್ಯವಹಾರವೂ ಹೆಚ್ಚಾಗಲಿದೆ ಎಂದರು. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೋಗಿ ಪನ್ನುವ ಉದ್ದೇಶವು ಸಜಿಪಮೂರು ಪ್ರಧಾನ ಕಚೇರಿಯಾದಂತೂ ಸುಮಾರು 17 ವರ್ಷದಿಂದ ಎಡ್ಡ ರೀತಿಯಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತದೆ. ಅಂದರೆ ಇದು ಬೊಕ್ಕ ಬಹುಶಃ ಸಿದ್ದಕಟ್ಟೆಯ ಮೂರ್ತಿದಾರರ ಸೇವಾ ಸಹಕಾರ ಸಂಘಕ್ಕೆ ಅವು ಬಂದಾಗ ವಾಮದ ಬಂದಾಗ ಅಪ್ಪ ಮುಕ್ತ 17 ಗ್ರಾಮನು ಎಂದು ಸಜಿಪಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘಕ್ಕೂ ಬೈಲಡು ಸೇರಿಸೋದು ಗವರ್ಮೆಂಟ್ ಪರ್ಮಿಷನ್ ಇರ್ತದೆ. ಐದು ಬೊಕ್ಕ ಇದು ಬಹುಶಃ ಆಜನೆ ಶಾಖೆ ಸಿದ್ದಕಟ್ಟೆ ಆಜನೆ ಶಾಖೆ ಉದ್ಘಾಟನೆ ಮಾಡ್ತಾರೆ. ಬಹುಶಃ ಸುಮಾರು ಎಂಟು ಈ ಒಂದು 2 ತಿಂಗಳು 2.5 ಕೋಟಿ ಜನಗಳಿಗೆ ಲೋನ್ ಕೊಡ್ತಾರೆ. ಅದಕ್ಕೆ ಹೆಚ್ಚಿಗೆ ಮಹಿಳೆಯರಿಗೆ ಲೋನ್ ಕೊಡ್ತಾರೆ. ಉದ್ದೇಶ ಐತಿ ಮಹಿಳೆಯರಿಗೆ ಅಕ್ಕ ಆರ್ಥಿಕವಾಗಿ ನಮಗೆ ಇಲ್ಲದ ಸಮಸ್ಯೆ ಉಂಟು. ಒಂದು ಇಲ್ಲದ ಟಿವಿಯ ಫರ್ನಿಚರ ಇಲ್ಲಕ್ಕೆ ಸಂಬಂಧಿತ ಕೂಡ ಉದ್ದೇಶ ಆ ಬ್ಯಾಂಕ್ಲ ಅಂಚನೆ ವ್ಯವಸ್ಥೆ ಅವೇನು ಮಾತ್ರ ಶಾಖೆ ಇಲ್ಲ. ಸಿದ್ದಕಟ್ಟೆ ವಲಯ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಗೋಪಾಲ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಕುಡ್ಮೇರ್, ಸಂಘದ ಉಪಾಧ್ಯಕ್ಷ ಸುಂದರ್ ಪೂಜಾರಿ ಬೀಡಿನಪಾಲು, ನಿರ್ದೇಶಕರಾದ ರಮೇಶ್ ಅನ್ನಪಾಡಿ, ಜಯಶಂಕರ್ ಕಾನ್ಸಲೆ, ಅಶೋಕ್ ಕುಮಾರ್ ಕೋಮಾಲಿ, ಕೆ ಸುಜಾತಾ ಎಂ, ವಾಣಿ ವಸಂತ್, ವಿಠಲ ಬೆಲ್ಚಾಡ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾಜಿ, ಲೇಖಿಕಾ ಪವಿತ್ರ, ಶಾಖಾ ವ್ಯವಸ್ಥಾಪಕಿ ಅಕ್ಷತಾ ಹಾಗೂ ಸಲಹಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನಿರ್ದೇಶಕ ಗಿರೀಶ್ ಕುಮಾರ್ ಪೆರ್ವಾ ಸ್ವಾಗತಿಸಿ ವಂದಿಸಿದರು. ಸಂದೀಪ್ ಸಾನ್ಯಾರ್, ವಿ4 ನ್ಯೂಸ್, ಬಂಟ್ವಾಳ.